ಮಂಗಳೂರಿನ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಇಂದು ಗೋಪೂಜೆ ನಡೆದಿದೆ. ಗೋವಿಗೆ ಹೂವಿನ ಹಾರ ಹಾಕಿ ಬಾಳೆಹಣ್ಣು, ಅವಲಕ್ಕಿ, ಬೆಲ್ಲ ಸೇರಿದಂತೆ ವಿವಿಧ ಆಹಾರವನ್ನು ನೀಡಿ ಆರತಿ ಬೆಳಗಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧದ ಮಸೂದೆ ಮಂಡನೆ ಮಾಡಿದೆ. ಇದಕ್ಕಾಗಿ ಯಡಿಯೂರಪ್ಪ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. भारत माता की जय, भारत माता की जय, वंदे मातरम, वंदे मातरम, गो माता की जय, गो माता की जय, गो माता की जय. ಗಾವೋ ವಿಶ್ವಸ್ಯ ಮಾತರಃ ಅಂತ ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶಿಷ್ಟವಾಗಿರ್ತಕ್ಕಂತಹ ನಂಬಿಕೆ ಮತ್ತು ಜನರ ಭಾವನೆಗಳಿದ್ದಾವೆ. ವಿಶೇಷವಾಗಿ ಗೋಮಾತೆಯ ದೇಹದಲ್ಲಿ ಎಲ್ಲ ದೇವರುಗಳಿದ್ದಾರೆ ಅನ್ನುವಂಥದ್ದು ಹಿಂದೂ ಸಂಸ್ಕೃತಿಯ ನಂಬಿಕೆ. ಕಾರಣ, ಹುಟ್ಟಿನಿಂದ ಸಾವಿನವರೆಗೆ ಗೋ ನಮ್ಮ ಜೊತೆ ಇರತಕ್ಕಂಥದ್ದು. ಹಾಗಾಗಿ ಮಾತೃಋಣ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ಗೋಋಣ ಅಂತ ನಮ್ಮ ನಂಬಿಕೆಯಲ್ಲಿದೆ. ಇವತ್ತು ನಮ್ಮಲ್ಲಿ ಬೇಡಿಕೆ ಬಂದಾಗ ನಮ್ಮ ಸರ್ಕಾರ ಬಂದರೆ ಗೋಹತ್ಯೆ ನಿಷೇಧ ಕಾನೂನು ತರ್ತೇವೆ ಅಂತ ಹೇಳಿದ್ದೆವು. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಪಶುವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಚವ್ಹಾಣ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾನೂನು ಮಾಡಿ ಗೋಹತ್ಯೆ ನಿಷೇಧ ಕಾನೂನನ್ನು ನಿನ್ನೆ ವಿಧಾನಸಭೆಯಲ್ಲಿ ಪಾಸ್ ಮಾಡೋದರ ಮುಖಾಂತರ ಜನರ ಭಾವನೆಗಳಿಗೆ, ನಂಬಿಕೆಗಳಿಗೆ ಒಂದು ಶಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಿದೆ, ಯಡಿಯೂರಪ್ಪರ ಸರ್ಕಾರ ಕೊಟ್ಟಿದೆ.